ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಕದ್ರಿ ಪಾರ್ಕ್, ಲೇಡಿ ಹಿಲ್ ಸೇರಿದಂತೆ ಬಹುತೇಕ ಭಾಗದಲ್ಲಿ ಪಾಲಿಕೆ ಅಧಿಕಾರಿಗಳು ಗೂಡಂಗಡಿಗಳನ್ನು ತೆರವುಗೊಳಿಸಿದ್ದು, ಕಾಂಗ್ರೆಸ್ ನಾಯಕರು ಸೂಚಿಸಿರುವ ಕಡೆಗಳಲ್ಲಿ ಮಾತ್ರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಕೆಲವರಿಗೆ ಮಾತ್ರ ಅನ್ಯಾಯ ಮಾಡ್ತಾ ಇರುವುದು ಎಷ್ಟು ಸರಿ ಅಂತ ಶಾಸಕ ವೇದವ್ಯಾಸ ಕಾಮತ್ ಪ್ರಶ್ನಿಸಿದ್ದಾರೆ. ತೆರವುಗೊಳಿಸಲೇಬೇಕಾದ ಅನಿವಾರ್ಯತೆ ಇದ್ರೆ ಎಲ್ಲವನ್ನ ತೆರವುಗೊಳಿಸಬೇಕು. ಅದು ಬಿಟ್ಟು ದುಡಿದು ತಿನ್ನುವ ಬಡ ವ್ಯಾಪಾರಿಗಳ ಮಧ್ಯೆ ಯಾಕೆ ಇಂತಹ ತಾರತಮ್ಯ? ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತವಿದ್ದಾಗ ಇಂತಹ ಅನ್ಯಾಯಗಳಿಗೆ ಆಸ್ಪದ ಇರಲಿಲ್ಲ. ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೂಲಕ ಆಡಳಿತ ನಡೀತಾ ಇರುವ ಈ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿಯನ್ನ ನೋಡುವಂತಾಗಿದೆ. ಜೈಲ್ ಜಾಮರ್, ಏಕಾತ ಸಮಸ್ಯೆಗಳು ಮಿತಿ ಮೀರಿದ್ದು, ಸಚಿವರು, ಜಿಲ್ಲಾಡಳಿತ, ಸರ್ಕಾರ ಸೇರಿದಂತೆ ಎಲ್ಲಾ ಪ್ರಯತ್ನದ ಹೊರತಾಗಿಯೂ ದಪ್ಪ ಚರ್ಮದ ರಾಜ್ಯ ಸರ್ಕಾರ ಜನರ ಬವಣೆಗೆ ಅಂತ್ಯ ಹಾಡದಿರುವುದು ದುರಂತ ಅಂತ ಹೇಳಿದರು. ಮಂಡಲ ಬಿಜೆಪಿ ಅಧ್ಯಕ್ಷ ರಮೇಶ್ ಕಂಡೆಟ್ಟು, ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಹೆಗಡೆ, ಲಲ್ಲೇಶ್ ಕುಮಾರ್ ಉಪಸ್ಥಿತರಿದ್ದರು. ಕಾಂಗ್ರೆಸ್ ನಾಯಕರು ಸೂಚಿಸಿದಂಥ ಕಡೆಗಳಲ್ಲಿ ಮಾತ್ರ ನೀವು ಈ ರೀತಿಯ ತಾರತಮ್ಯಗಳನ್ನು ಮಾಡ್ತಾ ಇದ್ದೀರಿ. ಅವರು ಸೂಚಿಸುವಂಥ ಜಾಗವನ್ನು ನೀವು ಇವತ್ತು ಗೂಡಂಗಡಿಗಳನ್ನು ತೆರೆಯುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ. ಒಂದು ಕಡೆಯಿಂದ ಕಮ್ಯುನಿಸ್ಟ್ನವರು ಹೇಳ್ತಾರೆ, ಕಮ್ಯುನಿಸ್ಟ್ ಪಕ್ಷದವರು ಅವರ ಪಕ್ಷದ ಮೆಂಬರ್ಗಳಿರುವಂಥ ಗೂಡಂಗಡಿಗಳನ್ನು ತೆಗಿಲಿಕ್ಕೆ ಅವರು ಬಿಡಲ್ಲ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯಲ್ಲಿದ್ದಂಥವರ ಗೂಡಂಗಡಿ ತೆಗಿಲಿಕ್ಕೆ ಬಿಡಲ್ಲ. ಯಾರೋ ಬಡವರು ಎಲ್ಲೋ ಅಂಗಡಿಗಳು ಮಾಡ್ಕೊಂಡಿದ್ದಾರೆ ಅಂತೇಳಿ ಆದರೆ ನೀವು ಅದನ್ನು ತೆಗಿತೀರಿ. ನಾನು ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲ, ಇಡೀ ಮಂಗಳೂರಿನಲ್ಲಿರೋ ಎಲ್ಲ ಗೂಡಂಗಡಿಗಳು ತೆಗಿಬೇಕು, ನ್ಯಾಯ ಎಲ್ರಿಗೂ ಒಂದೇ. ಇಲ್ಲ, ಎಲ್ರಿಗೂ ವ್ಯಾಪಾರ ಮಾಡಲಿಕ್ಕೆ ಬಿಡಬೇಕು. ಬೇಕಾಬೆಟ್ಟಿಯಾಗಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಗೂಡಂಗಡಿ ತೆಗೆಯುವಂಥದ್ದು. ಅಬ್ಬ ಗೂಡಂಗಡಿ ಇರುವಂಥ ಬಡವರಿಗೆ, ಬೀದಿ ಬದಿಯಲ್ಲಿರುವಂಥವ್ರು ಅವ್ರಿಗೆ ಗೊತ್ತಿಲ್ಲ. ಅವ್ರು ಎಣಿಸ್ಕೊಳ್ತಾರೆ ಸ್ಥಳೀಯ ಶಾಸಕರುಗಳ ಪಾತ್ರ ಇದೆ ಅಂತೇಳಿ ಎಣಿಸ್ಕೊಳ್ತಾರೆ. ನಾನು ಕೂಡ ಹೇಳುವಂಥದ್ದು ಇಷ್ಟೇ ಏನು ಅಂತ ಕೇಳಿದ್ರೆ, ಈಗ ಮಾರ್ಕೆಟ್ ರೋಡ್ನಲ್ಲಿ ಇಷ್ಟೆಲ್ಲ ಅಂಗಡಿಗಳಿದೆ, ಲಕ್ಷಗಟ್ಟಲೆ ರೂಪಾಯಿ ಬಾಡಿಗೆ ಕೊಟ್ಟು ತೆಗೆದುಕೊಳ್ಳುವಂಥ ಅಂಗಡಿಗಳು ಲೇಡಿ ಗೋಚನ ಆಸ್ಪತ್ರೆಯ ಹೊರಗಡೆ ಮಾರ್ಕೆಟ್ ರೋಡಲ್ಲಿ, ಅಲ್ಲಿ ಅಷ್ಟೊಂದು ದೊಡ್ಡ PPP ಮಾಡೆಲ್ ಬಿಲ್ಡಿಂಗ್ ಆಗಿದೆ. ಆ ಲಕ್ಷಗಟ್ಟಲೆ ಪಾರ್ಕಿಂಗ್ ಕೊಟ್ಟು ಲಕ್ಷಗಟ್ಟಲೆ ಕಾರ್ಪೊರೇಷನ್ಗೆ ಆದಾಯ ಕೊಡುವಂಥ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಮತ್ತು ಟ್ರೇಡ್ ಲೈಸೆನ್ಸಲ್ಲಿ ಆದಾಯ ಕೊಡುವಂಥ ಅಂಗಡಿ ಮುಗ್ಗಟ್ಟಿನ ಒಳಗಡೆ ಅಂಗಡಿ ಇದೆ ಮಾರ್ಕೆಟ್ ರೋಡಲ್ಲಿ. ಅದನ್ನು ಮುಟ್ಟು ಸಾಹಸ ಮಾಡಲ್ಲ. ನಮಗೆ ಬೇಕಾದ ಕಡೆಗಳಲ್ಲಿ, ಕಾಂಗ್ರೆಸ್ನ ನಾಯಕರು ಹೇಳಿದ ಕಡೆಯಲ್ಲಿ ಈ ತಾರತಮ್ಯವನ್ನು ಮಾಡುವ ಅನ್ನೋದು ನಾನು ವಿರೋಧ ಮಾಡ್ತೇನೆ. ಮಾಡುವುದಾದರೆ ಕಾನೂನನ್ನು ಎಲ್ಲರಿಗೂ ಅಪ್ಲೈ ಮಾಡಿ. ಈ ಭಾರತದಲ್ಲಿ ಹುಟ್ಟಿದಂಥ, ಈ ಮಂಗಳೂರಿನಲ್ಲಿ ಹುಟ್ಟಿದಂಥ, ಈ ಕರಾವಳಿಯಲ್ಲಿ ಹುಟ್ಟಿದಂಥ, ಈ ತುಳುನಾಡಿನಲ್ಲಿ ಹುಟ್ಟಿದಂಥ ಎಲ್ಲ ವ್ಯಕ್ತಿಗಳಿಗೆ ಕಾನೂನು ಒಂದೇ. ಆಡಳಿತ ಪಾರ್ಟಿಯ ವ್ಯಕ್ತಿಗಳು ಹೇಳಿದಾಗ ಕಾನೂನು ಬದಲು, ನಮ್ಮ ಕಾನೂನು ಬದಲು, ನಮಗೆ ಬೇಕಾದವರಿಗೆ ಕಾನೂನು ಬದಲು, ಈ ರೀತಿ ಮಾಡುವುದ ತಾರತಮ್ಯದನ್ನು ನಾನು ಇದನ್ನು ಒಪ್ಪಲ್ಲ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ.